ಮೂಲತಃ ನಾನು ನಮ್ಮ ಮನೆ ಬೀಡಿನ ಮನೆ ಅಂತ. ಸೊ ನಾವು ಕಂಬಳ ನಡೆಸೋ ಫ್ಯಾಮಿಲಿ. ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೀನಿ. ನನ್ನ ಮಾವ, ನನ್ನ ಕಸಿನ್ಸು ಎಲ್ಲರೂ ಸೇರಿ ಕಂಬಳ ನಡೆಸ್ತಾರೆ. ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೀನಿ. ನಾವು ಕುಂದಾಪುರದಲ್ಲಿ ಹುಟ್ಟಿ ಮಾಡೋದಂತ, ಉಳುಮೆ ಅಂತಾರಲ್ಲ, ಇಲ್ಲಿ ಅಂತ ಹೇಳ್ತಾರೆ ಉಳುಮೆ ಮಾಡೋದಕ್ಕೆ ನೇಟಿಯ ದಪ್ಪನ. ಸೊ ಅದನ್ನು ಮಾಡಿದ್ದೆ ಚಿಕ್ಕ ವಯಸ್ಸಲ್ಲೆಲ್ಲ. ಸೊ ಬಟ್ ಈ ಕೋಣ ಹತ್ತೋದು ಒಂದು ಭಾಳ ಹೆದರಿಕೆ ವಿಷಯ. ಆಮೇಲೆ ಹಲಗೆ ವಿಭಾಗ ಮಾಡಿರೋದು, ಯಾಕಂದರೆ 1990ರಲ್ಲಿ ಕತೆ ನಡೆಯೋದ್ರಿಂದ ಹಗ್ಗ ವಿಭಾಗ ಇವೆಲ್ಲ ಸ್ವಲ್ಪ ಇತ್ತೀಚೆಗೆ, ಡಬಲ್ ಟ್ರ್ಯಾಕು, ಕಾಂಪಿಟೇಟಿವ್ ಕಂಬಳ ಇದೆಲ್ಲ ಸ್ವಲ್ಪ ಇತ್ತೀಚೆಗೆ. ನಾವು ತೋರಿಸ್ಬೇಕಾಗಿ ಟ್ರೆಡಿಷ್ನಲ್ ಕಂಬಳ, ಗದ್ದೆಯಲ್ಲಿ ಟ್ರೆಡಿಷ್ನಲ್ ಆಗಿ ಮೊದಲೆಲ್ಲ ಹೇಗಿತ್ತು ಅದೇ ಥರದಲ್ಲಿ ತೋರಿಸ್ಬೇಕಂತಿತ್ತು. ಹಲಗೆ ವಿಭಾಗ ನೋಡೋರಿಗೆ ಹಲಗೆ ಮೇಲೆ ಇತ್ರ ಇದ್ದಲ್ಲ, ಕೋಣ ತೊಗೊಂಡೋಗ್ತಿತ್ತು. ಸೊ ಒಂದು ಧೈರ್ಯ ಇತ್ತು. ಹೇಳಿದ ತಕ್ಷಣ ಎಲ್ಲರೂ ಹೇಳಿದ್ರು ಸೂಪರ್ ಸೂಪರ್ ಅಂತ. ನಮ್ಮ ಕಂಬಳ ಅಕಾಡೆಮಿಯಲ್ಲಿ ಇದ್ದಾರಲ್ಲ ರಾಜು ಶೆಟ್ಟರು, ಕಮೆಂಟೇಟರ್, ರಾಜವಣ್ಣಗೆ ಹೇಳಿದ್ರು, ರಾಜವಣ್ಣ ಕೋಣ ಹತ್ತದಂತಿದ್ದೀವಿ ಈ ಸಲ, ನಿಮಗೆ ಬೇಡ ಮನೆ ಸರ್, ಇವ್ರಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಸಿನಿಮಾ ಮಾಡಬೇಕು, ಶೂಟಿಂಗ್ ಮಾಡೋಕ್ಕಾಗಲ್ಲ, ಏನಾದ್ರು ಎಲ್ಲರೂ ಏಟಾದ್ರೆ ಹೇಗೆ ಅಂತ ಎಲ್ಲ ಮಾಡ್ತೀನಿ ನಾನು. ಯಾರಿಗೂ ಧೈರ್ಯ ಇರಲಿಲ್ಲ. ಬಟ್ ಬೇರೆ ಕೆಲಸಗಳು ನೋಡಿದ್ರಲ್ಲ ನಾನು ಯಾವ ಥರ ಕೆಲಸ ಮಾಡ್ತೀನಿ ಅನ್ನೋದನ್ನ. ಬಾಳಮಳ್ಳಿ ಅಂತ ನಮ್ಮ ತಂದೆ ಮನೆ ಹತ್ತಿರ, ಅಲ್ಲಿ ಆ್ಯಕ್ಚುಲಿ ಅವರು ಕೋಣಕ್ಕೆ ಈ ಮಂಗಳೂರವರೆಗೂ ಅವ್ರ ಕೋಣಗಳು ಬರುತ್ತೆ. ಪರಮೇಶ್ವರ್ ಭಟ್ ಅಂತ, ಇನ್ನೊಬ್ಬರು ಮಹೇಶ್ ಪೂಜಾರಿ ಅಂತ, ಅವರಿಬ್ಬರು ಸೇರಿ ನನ್ನ ಟ್ರೈನ್ ಮಾಡ್ತಾರೆ. ಶುರುವಲ್ಲಿ ಕೋಣದ ಹತ್ತಿರ ಹೋಗೋರು ಸ್ವಲ್ಪ ಮಾಡೋಣ ಅಂತೆಲ್ಲ ಹೋದ್ವಿ. ಹೋಗಿ ಒಂದು ಇಬ್ಬರು ಬಿದ್ದರು. ಬಿದ್ದ ತಕ್ಷಣ ಸ್ವಲ್ಪ ಮೀಟ್ರ್ ಆಫ್ ಆಯಿತು, ಬೇಕೆ ನನಗೆ ಅಂತ. ಆಮೇಲೆ ಭಟ್ರು ಹೇಳಿದ್ರು, ಶೆಟ್ರೆ ಏನಾಗಲ್ಲ ಹತ್ತಿ ಅಂತ. ಧೈರ್ಯ ಮಾಡಿ ಹತ್ತಿ ಫಸ್ಟ್ ಟೈಮ್ ಬಿದ್ದೆ ನಾನು. ಫಸ್ಟ್ ಟೈಮ್ ಮುಂದೆ ಹೋಗೋಕ್ಕೆ ಆಗಲಿಲ್ಲ. ಸೆಕೆಂಡ್ ರೌಂಡ್ ಹತ್ತಾಗ ಲ್ಯಾಂಡಿಂಗಲ್ಲಿ ರಾಂಗ್ ಲೆಗ್ನ ಕೆಳಗೆ ಇಟ್ಟು ಹಿಂದಕ್ಕೆ ಬಿದ್ದೆ. ಸಣ್ಣ ಪುಟ್ಟ ತರಚಿದ ಗಾಯಗಳಷ್ಟೇ. ಆಗ ಒಂದು ಕಾನ್ಫಿಡೆನ್ಸ್ ಬಂತು. ಅಲ್ಲಿವರೆಗೆ ಟ್ರಾವೆಲ್ ಮಾಡೋದಲ್ಲ, ಕೋಣದ ಕೆಳಗಡೆ ಬೆಡ್ ಆಗಿದ್ದೆ ನಾನು ಆ್ಯಕ್ಚುಲಿ. ನೆಕ್ಸ್ಟ್ ರೌಂಡಿಂದ ಬರ್ತಾ ನಿಧಾನಕ್ಕೆ ಕೋಣದಿಂದ ಮೇಲೆ ಬರೋಕ್ಕೆ ಶುರು ಮಾಡಿದೆ. ಅಂದರೆ ತುಂಬ ಚೆನ್ನಾಗಿ ಟೀಚ್ ಮಾಡಿದ್ರು. ಕೋಣ ಇನ್ನೊಂದು ಓಡಿಸ್ಕೊಂಡು ಹೋಗ್ತಿದ್ದೆ ಅಂತ ಆಗಬಾರ್ದು, ಕೋಣ ನೀನು ಓಡಿಸ್ತಿದ್ದೆ ಅಂತ ಆಗಬೇಕು ಅಂತ. ಸೊ ಇನ್ನೊಂದು, ನಾವು ಮೋಸ್ಟ್ಲಿ ಚಿಕ್ಕ ವಯಸ್ಸಿಂದ ಆ ಕೆಸರಿಗೆ, ಆ ಮಣ್ಣಿಗೆ ಹತ್ತಿರ ಇರೋದ್ರಿಂದ, ಅದನ್ನೆಲ್ಲ ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ, ಜೊತೆಗೆ ತುಂಬ ಫಿಸಿಕಲಿ ಫಿಟ್ ಆಗಿರಬೇಕಾಗಿತ್ತು. ಸೊ ಮಿಕ್ಸ್ ಮಾರ್ಷಲ್ ಆರ್ಟ್ ಎಲ್ಲ ಮಾಡ್ತಾಯಿದ್ದೆ, ಇಷ್ಟೆಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ ಇರೋದ್ರಿಂದ. ಸೊ ಎಷ್ಟೇ ಏಟ್ಗಳಾದರೂ ಮೋಸ್ಟ್ಲಿ ದೇವರದ ಆಶೀರ್ವಾದದಿಂದ ಆ ಕಂಬಳವನ್ನು ಭಾಳ ಪೂಜನೀಯವಾಗಿ ನಾವು ನೋಡಿರೋದ್ರಿಂದ ನಮಗದು ಆಯಿತು ಅಂತ ಅಂದ್ಕೊಳ್ತೀವಿ. ಫಸ್ಟ್ ಟೇಕೆ ಓಕೆ ಆಗಿದೆ. ಬಟ್ ಏನಂದರೆ ನಿಮಗೆ ಅದು ಇಲ್ಲಿ 140 ಮೀಟ್ರ್ ಟ್ರ್ಯಾಕಲ್ಲಿ ಕೋಣ ಮಾಡೋದ್ರಿಂದ ಹಗ್ಗದ ವಿಭಾಗ, ಹಲಗೆ ವಿಭಾಗದಲ್ಲಿ ಅದು ಸಿಕ್ಕಾಪಟ್ಟೆ ಉದ್ದ, ಒಂದು 600-700 ಮೀಟ್ರ್ ಇದೆ ಅದು. ನಮ್ಮ ಗದ್ದೆ ತುಂಬ ಲಾಂಗೆಸ್ಟ್ ಗದ್ದೆ ನಮ್ಮ ಮನೆಯದು. ಸೊ ಅದಕ್ಕೊಂದು ಕಾಲುವಾಗ ಬಿಟ್ಟು ಆಮೇಲೆ ಓಡಿಸ್ತಾರೆ. ಕೆಸರು ಸಿಕ್ಕಾಪಟ್ಟೆ ಇರುತ್ತೆ. ಫಸ್ಟ್ ಟೇಕೆ ಓಕೆ ಆಗಿತ್ತು. ಬಟ್ ಏನಂದರೆ ನಮಗೆ ತುಂಬ ಆ್ಯಂಗಲ್ಸ್ಗಳು ತೆಗಿಬೇಕಾಗಿತ್ತು. ಅಷ್ಟಲೆಂದ್ರೆ ಒಂದು ಟೇಕಲ್ಲಿ ತೋರಿಸಿದ್ರೆ ನಿಮ್ಗೆ ಯೂಟ್ಯೂಬಲ್ಲಿ ಕಾಣಿಸ್ದಾಗೆ ಅನಿಸುತ್ತೆ. ಒಂದು ಎಕ್ಸ್ಪ್ರೆಷನ್ ಹೋಗಬೇಕಾಗತ್ತೆ, ಒಂದು ಬ್ಯಾಕ್ ಶಾಟ್ ಬರಬೇಕಾಗುತ್ತೆ, ಒಂದು ಪ್ರೊಫೈಲಲ್ಲಿ ಓಡ್ತಿರೋ ತೋರಿಸ್ಬೇಕಾಗುತ್ತೆ, ಫ್ರಂಟಿಂದ ಒಂದು ರಿವೀಲ್ ಥರ ಹೋಗ್ಬೇಕು. ಆವಾಗಲೇ ಅದು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸಿನಿಮಾಲ್ಲಿ ನೀವು ನೋಡಿ, ಕೋಣ ಸೆಕೆಂಡ್ಸಲ್ಲಿ ಬರುತ್ತೆ. ಈಗ ನಮ್ಮ ಶ್ರೀನಿವಾಸ ಗೌಡರೆಲ್ಲ ಎಷ್ಟು 9 ಸೆಕೆಂಡಲ್ಲಿ ಬರ್ತಾರೆ. ಅದೇ ಥರ ಸುಮಾರಷ್ಟು ಜನರು 9-10 ಸೆಕೆಂಡೆಲ್ಲ ರೀಚ್ ಆಗಿಬಿಡ್ತಾರೆ. ಅದನ್ನ ನಾವು ಹತ್ತಿರ 1 ನಿಮಿಷ ತೋರಿಸ್ತಿರ್ತಾರೆ. ಸೊ ಆಗ ನಮ್ಗೆ ಬೇರೆ ಬೇರೆ ಶಾರ್ಟ್ಸ್ ಬೇಕಾಗುತ್ತೆ. ಒಂದು ಇಡೀ ದಿನ ಶೂಟ್ ಮಾಡಿದ್ವಿ. 36 ರೌಂಡ್ ನಾನು ಓಡಿಸಿದ್ದೆ. ನಾರ್ಮಲಿ ನಮ್ಮ ಈ ಹರಕೆ ಕಂಬಳ ಆಗ್ಬೋದು, ಟ್ರೆಡಿಷ್ನಲ್ ಕಂಬಳದಲ್ಲಿ ಆಗ್ಬೋದು, ವರ್ಷಕ್ಕೆ ಒಂದ್ಸಲ ಓಡಿಸ್ತಾರೆ. ಸೊ ಮೋಸ್ಟ್ಲಿ ನನ್ನ ಹಳೆ ಬಾಕಿ ಇತ್ತು ಅನ್ಸುತ್ತೆ. 36 ವರ್ಷ ಕೂಡ ಓಡಿಸ್ಬೇಕಾಯ್ತು ನನಗೆ.